ತೊಕ್ಕೊಟ್ಟು ಫ್ಲೈಓವರ್ ಅನ್ನು ಪ್ರಧಾನಿ ಮೋದಿ, ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹಾಗೂ ಸಂಸದ ನಳಿನ್ ಕುಮಾರ್ ಕಟೀಲ್ ಜೊತೆಗೆ ಡಿವೈಎಫ್ಐ ಕಾರ್ಯಕರ್ತರು ಸೇರಿಕೊಂಡು ಉದ್ಘಾಟಿಸಿದ್ರು. ಕೇಳುವಾಗ ಇದೊಂದು ಅಜ್ಜಿಯೇ ಹೌದು, ಆದರೆ ವಾಸ್ತವವಾಗಿ ಕಾಮಗಾರಿ ಮುಗಿಸುವ ದಿನಾಂಕ ನೀಡಿರುವ ಸಂಸದರು ತಪ್ಪಿದ್ದಾರೆ ಎಂದು ಆರೋಪಿಸಿ ಡಿವೈಎಫ್ಐ ಉಳ್ಳಾಲ ವಲಯ ಸಮಿತಿ ತೊಕ್ಕೊಟ್ಟು ಸೇತುವೆಯನ್ನ ಮೂವರ ಮುಖವಾಡಗಳನ್ನು ಧರಿಸಿ ಅಣುಕು ಉದ್ಘಾಟನೆ ನಡೆಸುವ ಮೂಲಕ ಪ್ರತಿಭಟಿಸಿದ್ರು. ಈ ವೇಳೆ ಮಾತನಾಡಿದ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಬಚಾಲ್ ಅವರು, ತಲಪಾಡಿಯಿಂದ ಕುಂದಾಪುರದವರೆಗೆ ಹೆದ್ದಾರಿ ದುರಸ್ತಿಗೊಳಿಸಲು ಅಸಾಧ್ಯವಾಗಿದೆ. ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಕಾಮಗಾರಿಯೇ ಮುಕ್ತಾಯಗೊಳಿಸುತ್ತೇವೆ ಅನ್ನುತ್ತಾ ಸುಳ್ಳು ಹೇಳಿಕೆಯನ್ನ ನೀಡುತ್ತಲೇ ಬಂದಿದ್ದಾರೆ. ಫೆಬ್ರವರಿ 28ರ ಒಳಗೆ ಸಂಚಾರ ಮುಕ್ತ ಹೇಳಿಕೆಗಳನ್ನು ನೀಡುವ ಮೂಲಕ ಜನರನ್ನ ತಪ್ಪು ಹಾದಿಗೆ ಕೊಂಡೊಯ್ಯುವ ಪ್ರಯತ್ನವಾಗಿದೆ. ಜನರಲ್ಲಿ ಆಕ್ರೋಶ ಕಡಿಮೆಗೊಳಿಸುವ ಸಲುವಾಗಿ ಸುಳ್ಳು ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಆದರೆ ಈವರೆಗೂ ಮುಕ್ತಾಯ ಮಾಡಲು ಸಾಧ್ಯವಾಗಿಲ್ಲ. ಕಾಮಗಾರಿ ಪೂರ್ಣಗೊಳ್ಳದಿದ್ದಲ್ಲಿ ಹಂತ ಹಂತವಾಗಿ ಹೋರಾಟ ಮುಂದುವರಿಯಲಿದೆ ಎಂದು ಎಚ್ಚರಿಸಿದ್ದಾರೆ. ತಲಪಾಡಿದ ಪತ್ತದ ಕುಂದಾಪುರ ಮುಟ್ಟದ ಒಂಜಿ ಹೆದ್ದಾರಿ ರಸ್ತೆನ ಕರಿನ 10 ವರ್ಷದ್ದು ಸರಿ ಮಲ್ಪೆರೆ ಈ ಕೇಂದ್ರ ಸರ್ಕಾರಗ ಸಾಧ್ಯ ಆತಿಜಿ. ಹೆದ್ದಾರಿ ಪ್ರಾಧಿಕಾರಿಯಾಗ ಈ ಒಂಜಿ ಎಲ್ಲಿಯ ಬೇಲೆನ ಮಲ್ಪೆರೆ ಸಾಧ್ಯ ಹೊಂದಿಜ್ಜಿ. ನಮ್ಮ ಜಿಲ್ಲೆಡ್ ಕರಿನ ರಡ್ ಟರ್ಮ್ಡ್ MP ಆದ ಆಯ್ಕೆ ಆಯ್ನಂಚಿನ ನಳಿನ್ ಕುಮಾರ್ ಕಟೀಲ್ ದಿನಕ್ಕೊಂಜಿ ಹೇಳಿಕೆಯನ್ನು ಕೊರ್ಪೇರು. ಅಣ್ಣ ಪ್ರತಿ ಒಂಜಿ ಹೇಳಿಕೆಲ್ಲ ಏತ್ ಒಂಜಿ ಒಂಜಿ ಜನಕ್ಲೆಗೆ ಸರಿಯಾಯಿನ ಮಾಹಿತಿನ ತಪ್ಪು ಸಾಧಿಕೊಂಡು ಪ್ರಂಚಿನ ಬೇಲೆನಿ ನಳಿನ್ ಕುಮಾರ್ ಕಟೀಲ್ ಮಲ್ತೊಂದು. ಕಾಂಗ್ರೆಸ್ ವಕ್ತಾರ ಫಾರೂಕ್ ಉಳ್ಳಾಲ್ ಅವರು ಮಾತನಾಡಿ, ಬಿಜೆಪಿ ಪಕ್ಷದಿಂದ ಜನ ವಿರೋಧಿ ಕೃತ್ಯಗಳನ್ನು ಜನರಿಗೆ ತಿಳಿಸುವಂತಹ ಬಹಿರಂಗ ಪ್ರದರ್ಶನವಾಗಿದೆ. ಕಟೀಲ್ ಅವರಿಗೆ ಇಚ್ಛಾಶಕ್ತಿ ಇದ್ದಲ್ಲಿ ಕಾಮಗಾರಿ ಮುಗಿಯುತ್ತಿತ್ತು. ವಾಸ್ತವ ನವಯುಗ ಕಂಪನಿಯಿಂದ ಸಚಿವ ನಿತಿನ್ ಗಡ್ಕರಿ, ಸಂಸದ ನಳಿನ್ ಕುಮಾರ್ ಕಟೀಲ್ ಪಡೆದ ಲಂಚದ ಅಂಶದಿಂದ ಕಾಮಗಾರಿ ವಿಳಂಬವಾಗಿದೆ ಎಂದು ಆರೋಪಿಸಿದರು. ನಳಿನ್ ಕುಮಾರ್ ಕಟೀಲ್ ರವರು ಅವರಿಗೊಂದು ಇಚ್ಛಾಶಕ್ತಿ ಇದ್ದಿದ್ರೆ, ಇದು ನನ್ನ ನೆಲ ಎಂಬ ಒಂದು ಭಾವನೆ ಇದ್ದಿದ್ರೆ ಖಂಡಿತವಾಗಿ ಇಷ್ಟು ವಿಳಂಬ ಮಾಡಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಆದರೆ ವಾಸ್ತವ ಅದಲ್ಲ. ವಾಸ್ತವ ಈ ನವಯುಗ ಎಂಬ ಕಂಪನಿಯಿಂದ ಸನ್ಮಾನ್ಯ ನಳಿನ್ ಗಡ್ಕರಿ ಮತ್ತು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ರವರು ಪಡೆದಂತಹ ಆ ಒಂದು ಹಣದ ಆ ಒಂದು ಲಂಚದ ಸಲುವಾಗಿ ಈ ಕಾರ್ಯ ಇಷ್ಟು ವಿಳಂಬ ಆಗಿದೆ ಅಂತ ಹೇಳಲಿಕ್ಕೆ ನಾನು ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭ ಸಿಪಿಎಂ ಉಳ್ಳಾಲ ವಲಯ ಕಾರ್ಯದರ್ಶಿ ಕೃಷ್ಣಪ್ಪ ಸಾಲ್ಯಾನ್, ಜಿಲ್ಲಾ ಉಪಾಧ್ಯಕ್ಷ ನವೀನ್ ಕೊಚ್ಚಾಡಿ, ಜಿಲ್ಲಾ ಜಂಟಿ ಕಾರ್ಯದರ್ಶಿ ನಿತಿನ್ ಕುತ್ತಾರ್, ಉಳ್ಳಾಲ ವಲಯ ಕಾರ್ಯದರ್ಶಿ ರಜಾಕ್ ಮಂಟಪದವ, ಜಯಂತ್ ನಾಯಕ್, ಪದ್ಮಾವತಿ ಎಸ್ ಶೆಟ್ಟಿ, ಕಾಂಗ್ರೆಸ್ ವಕ್ತಾರ ಫಾರೂಕ್ ಉಳ್ಳಾಲ್, ಗಡಿನಾಡು ರಕ್ಷಣಾ ವೇದಿಕೆಯ ಸಿದ್ದಿಕ್ ತಲಪಾಡಿ, ರಫೀಕ್ ಹರೆಕಳ ಮೊದಲಾದವರು ಹಾಜರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ಉಳ್ಳಾಲ.